ಬೆಳಗ್ಗೆ ನಮಗೆ ಫೋನ್ ಬಂದಾಗ ಅವನು ಸತ್ತೋಗೋನೆ ಅಂತ ಫೋನ್ ಬಂದಿತ್ತು. ಅದಕ್ಕೆ ರೇಟ್ ಕಲ್ ಹತ್ರ ನಡೆದಿರೋದು. ಅವಾಗ ನಾವು ಪೊಲೀಸ್ನವ್ರು ಬಂದಿದ್ರು, ನಾವು ಅನುಮಾನ ಬಂದಿರೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಕೊರಟಗೆರೆ ತಾಲೂಕಿನ ಕೊಳಾಳ ಹೋಬಳಿಯ ಅಳಲಸಂದ್ರ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಫೋಟೋದಲ್ಲಿ ಕಾಣುವ ಯುವಕ ನೇಣಿಗೆ ಶರಣಾಗಿದ್ದ. ಆದರೆ ಕುಟುಂಬಸ್ಥರು ಹೇಳುವ ಹಾಗೆ ನಮ್ಮ ಹುಡುಗ ನೇಣು ಹಾಕಿಕೊಳ್ಳುವ ಹೇಡಿಯಲ್ಲ. ಈ ಬಗ್ಗೆ ಹುಡುಗನ ಸಹೋದರಿ ಲಕ್ಷ್ಮಿ ಮಾತನಾಡಿ, ಕೊಳಲ ಪೊಲೀಸ್ ಠಾಣೆಯ ಅಧಿಕಾರಿ ಮಹಾಲಕ್ಷ್ಮಿ ಹಾಗೂ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸುತ್ತಿಲ್ಲ. ಎಷ್ಟು ಬಾರಿ ಮನವಿ ಮಾಡಿದರೂ ಅದು ಕೊಲೆಯಲ್ಲ, ಆತ್ಮಹತ್ಯೆ ಎಂದು ಹೇಳುತ್ತಾರೆ. ಯಾರಾದರೂ ಕೈಕಾಲುಗಳನ್ನು ಹಿಂದಕ್ಕೆ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವೇ ಎಂದು ಕೇಳಿದರೆ ನೀವು ಲಾಯರ್ಗಳ ಎಂದು ನಮಗೆ ಪ್ರಶ್ನಿಸುತ್ತಾರೆ. ನಮ್ಮ ತಮ್ಮನ ನೇಣು ಬಿಗಿದಿರುವ ಮರದಲ್ಲಿ ಕಣ್ಣಾರೆ ಕಾಣಬಹುದು. ಅದು ಕೊಲೆಯೋ ಆತ್ಮಹತ್ಯೆಯೋ ಎಂದು ಈ ಅಧಿಕಾರಿಗಳು ಏಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ನಮಗೆ ಅರ್ಥವಾಗುತ್ತಿಲ್ಲ. ನನ್ನ ತಮ್ಮನ ಕೊಲೆಗೆ ಕಾರಣರಾದ ನಮ್ಮ ಚಿಕ್ಕಪ್ಪ ನರಸಿಂಹಯ್ಯ, ಅದೇ ಗ್ರಾಮದವರಾದ ಗೌರಮ್ಮ, ಗಂಗರಾಜು, ಮೂರ್ತಿ, ಶಿವರಾಜ್, ಪುನೀತ್ ಇವರುಗಳೇ ನನ್ನ ತಮ್ಮನ ಸಾವಿಗೆ ಕಾರಣ. ಇವರುಗಳನ್ನು ಬಂಧಿಸಿ ನನ್ನ ತಮ್ಮನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕುಟುಂಬಸ್ಥರು ಜಿಲ್ಲಾಧಿಕಾರಿಯ ಕಾಲಿಗೆ ಬಿದ್ದ ಘಟನೆ ದೊಡ್ಡಪಾಳನಹಳ್ಳಿ ಗ್ರಾಮ ವಾಸ್ತವ್ಯ ಸಭೆಯಲ್ಲಿ ನಡೆದಿದೆ. ಹುಡುಗನ ತಂದೆ ಮಾತನಾಡಿ, ನನ್ನ ಮಗನ ಸಾವಿಗೆ ಕಾರಣರಾದವರನ್ನು ಬಂಧಿಸುತ್ತಿಲ್ಲ. ಕೊಳಲ ಸಬ್ ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿಯವರ ಬಳಿ ಕಂಪ್ಲೇಂಟ್ ಕೊಡಲು ಹೋದರೆ ಇದು ನಮಗೆ ಬರುವುದಿಲ್ಲ, ಕೊರಟಗೆರೆಗೆ ಹೋಗಿ ಎನ್ನುತ್ತಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಬಂದರೆ ಇಲ್ಲಿರುವ ಅಧಿಕಾರಿಗಳು ಅದು ಕೊಲೆಯಲ್ಲ, ಆತ್ಮಹತ್ಯೆ ಎಂದು ವಾಪಸ್ ಹೋಗುವಂತೆ ಹೇಳುತ್ತಿದ್ದಾರೆ. ಇನ್ನು ತುಮಕೂರು ಜಿಲ್ಲಾ ಪೊಲೀಸ್ ಠಾಣೆಯವರೆಗೂ ದೂರು ಕೊಟ್ಟಿದ್ದೇನೆ. ಅಲ್ಲಿಯೂ ಕೂಡ ಇದುವರೆಗೂ ಯಾವುದೇ ರೀತಿಯ ನ್ಯಾಯ ದೊರಕಲಿಲ್ಲ. ನಮಗೆ ನ್ಯಾಯ ಕೊಡುವವರೇ ನಮಗೆ ಅನ್ಯಾಯ ಮಾಡಿದರೆ ನಾವು ಯಾರ ಬಳಿ ನ್ಯಾಯ ಕೇಳಬೇಕು ಎಂದು ಮಾಧ್ಯಮದವರ ಬಳಿ ಕುಟುಂಬಸ್ಥರು ತಮ್ಮ ಅಳಲು ತೋಡಿಕೊಂಡರು. ಮದುವೆಯಾಗಿದ್ದರೂ ಮನೆಯಲ್ಲೇ ಇರುವ ಹೆಣ್ಣು ಮಕ್ಕಳು, ಕುಟುಂಬಕ್ಕೆ ಆಸರೆಯಾಗಿದ್ದ ಗಂಡು ಮಗ ಕೊಲೆಯಾಗಿದ್ದಾನೆ. ಬಡತನದಲ್ಲಿ ಹುಟ್ಟಿದ ನಮಗೆ ನ್ಯಾಯ ಕೊಡಿಸಿ ಎಂದು ಅಧಿಕಾರಿಗಳ ಬಳಿ ಹೋದರೆ ಯಾವುದೇ ನ್ಯಾಯ ಸಿಗುತ್ತಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸುವಂತೆ ಪರಿಪರಿಯಾಗಿ ಕೇಳಿಕೊಂಡರು. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿ ನಿಮಗೆ ನ್ಯಾಯ ದೊರಕಿಸುವುದು ನನ್ನ ಜವಾಬ್ದಾರಿ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ವರದಿ ಮಂಜುನಾಥ್ ಸ್ವಾಮಿ, MN, ಕೊರಟಗೆರೆ. ನನ್ನ ಹೆಸರು ಲತಾ ಅಂತ, ಅಳಲಸಂದ್ರ. ನನ್ನ ತಮ್ಮ ನರಸಿಂಹರಾಜು. ಏನಾಯ್ತಮ್ಮ? 27ನೇ ತಾರೀಕು ನಾಟಕ ಇತ್ತು, ಸಂಪೂರ್ಣ ರಾಮಾಯಣ. ಅವತ್ತು ನನ್ನ ತಮ್ಮಂಗೆ ನನ್ನ ಚಿಕ್ಕಪ್ಪ ಅವರು ನರಸಿಂಹಯ್ಯ ಅನ್ನೋರು ಫೋನ್ ಒದ್ದಿಟ್ಟಿದ್ರಂತೆ 200 ರೂಪಾಯಿಗೆ. ಅವರು ಎಣ್ಣೆ ಕುಡಿಯೋಕ್ಕೆ ಕಾಸು ಕೊಡು ಅಂದ್ರಂತೆ. ನನ್ನ ತಮ್ಮಂಗೆ 200 ರೂಪಾಯಿಗೆ ಫೋನ್ ಇಟ್ಕೊಂಡು ಎಣ್ಣೆ ಕುಡಿಯೋಕ್ಕೆ ಕಾಸು ಕೊಡು ಅಂದ್ರಂತೆ. ಇವನು ಬೇಡ, ನನಗೆ ಬೇಕಾದ್ರೆ 200 ರೂಪಾಯಿ ಕೊಡ್ತೀನಿ, ಫೋನ್ ಏನು ಬೇಡ ನನಗೆ ಅಂತ ಹೇಳೋರು. ಆದರೂ ನಮ್ಮ ಮನೆ ಕಳ್ದೋಗೈತೆ ಅಂತ ಹೇಳ್ಕೊತೀನಿ, ಇಟ್ಕೊ ಅಂತ ಇಸ್ಕೊಂಡವ್ರೆ. ನನ್ನ ತಮ್ಮ ಹಿಡ್ಕೊಂಡವನೆ. 31ನೇ ತಾರೀಕು ನನ್ನ ತಮ್ಮ ಹಿಡ್ಕೊಂಡು ಓಡಾಡ್ತಿದ್ದು ನೋಡಿ ಅವ್ರ ಹೆಂಡತಿ, ನಮ್ಮ ಚಿಕ್ಕಮ್ಮ ಆಗಬೇಕು ಅವರು ನನ್ನ ತಮ್ಮನ ಫೋನ್ ಹಿಡ್ಕೊಂಡಿದ್ದು ನೋಡಿ ಕೊಡು, ಇದನ್ನು ಕದ್ದಿದ್ಯಾ ಅಂತ ಹೇಳಿ ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ಹೊಡೆದವ್ರಿ. ಅವತ್ತೆಲ್ಲ ನೈಟ್ ಎಲ್ಲ ಜಗಳ ಆಗಿದೆ. ನೈಟು ಮನೆಗೆ ಬಂದು ನಮ್ಮ ಅಪ್ಪ ಸಮಾಧಾನ ಮಾಡಿ ಕರ್ಕೊಬಂದವ್ರಿ. ನೈಟು ಮನೆಗೆ ಬಂದು ಮನಿಕೊಂಡಿದ್ದ 8:30ಗೆ ಮಲ್ಕೊಂಡಿದ್ಮೇಲೆ ನಾವೆಲ್ಲ ಮಲ್ಕೊಂಡ್ಮೇಲೆ ಈಚೆ ಹೋಗಿದ್ದಾನೆ. ಬೆಳಗ್ಗೆ ನಮಗೆ ಫೋನ್ ಬಂದಾಗ ಅವನು ಸತ್ತೋಗೋನೆ ಅಂತ ಫೋನ್ ಬಂದಿತ್ತು. ಅದಕ್ಕೆ ರೇಟ್ ಕಲ್ ಹತ್ರ ನಡೆದಿರೋದು. ಅವಾಗ ನಾವು ಪೊಲೀಸ್ನವ್ರು ಬಂದಿದ್ರು, ನಾವು ಅನುಮಾನ ಬಂದಿರೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರು ಪೊಲೀಸ್ನವರು. ಇವತ್ತು 1ನೇ ತಾರೀಕು ಕರ್ಕೊಂಡು ಹೋದ್ರು, 2ನೇ ತಾರೀಕು ಕರ್ಕೊಂಡ್ಬಂದು ಬಿಟ್ಟಿದ್ರು. ನಮಗೆ ಅನುಮಾನ ಬಂದಿರೋರ ಮೇಲೆ ಕೊಟ್ಟಿದ್ವಿ. ಪೊಲೀಸ್ನವ್ರನ್ನ ಕೇಳಿದ್ರೆ ದಿನ ಪೊಲೀಸ್ ಸ್ಟೇಷನ್ ಹೋದ್ರೆ ಮಹಾಲಕ್ಷ್ಮಿ ಮೇಡಮ್ ನೀವು ಯಾಕೆ ಬರ್ತೀರಾ ಇಲ್ಲಿಗೆ, ದಿನ ಏನಕ್ಕೆ ಬರ್ತೀರಾ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಒಂದ್ಸರಿ ಅಂತಾರೆ. ಒಂದ್ಸರಿ ಆ ಥರ ಹಾಕೊಳ್ಬೋದು, ನಾನು ಈ ಥರ ಕೇಸ್ ಹ್ಯಾಂಡ್ಲ್ ಮಾಡಿದ್ದೀನಿ, ಈ ಥರ ನಾನು ಹಾಕೊಂಡು ಡೆಮೋ ತೋರಿಸ್ತೀನಿ ಅಂತ ಒಂದ್ಸರಿ ಅಂತಾರೆ. ಒಂದ್ಸರಿ ಉಸಿರು ಕಟ್ಟು ಸಾಯಿಸಿರ್ಬೋದು, ನಾನು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ಅಂತ ಒಂದ್ಸರಿ ಅಂತಾರೆ. ನಮಗೆ ನ್ಯಾಯ ಸಿಕ್ತಿಲ್ಲ. ಒಂದ್ಸರಿ ಸರ್ಕಲ್ ಇನ್ಸ್ಪೆಕ್ಟರ್ ತಂಡವ್ರೆ, ನಾನು ಈ ಕೇಸೇ ತಗೊಂಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದ್ಸರಿ ಅಂತಾರೆ. ಯಾರಂದಿದ್ದು? ಮಹಾಲಕ್ಷ್ಮಿ ಮೇಡಮ್. ಕೇಸ್ ತಗೊಂಡಿಲ್ಲ ಅಂತನಾ? ನಾನು ತಗೊಂಡಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ತಗೊಂಡಿರೋದು ಅಂತ ಒಂದ್ಸರಿ ಅಂತ ಹೇಳ್ತಾರೆ. ಸರ್ಕಲ್ ಇನ್ಸ್ಪೆಕ್ಟ್ರೂ ಸಹ ಇವಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವನೇ ಹಾಕೊಂಡಿರೋದು, ನಾವು ಹಾಕೊಂತೀವಿ ಅಂತ ಡೆಮೋ ತೋರಿಸ್ತಾರೆ ಟ್ರೈನ್ದಾರ್ದಲ್ಲಿ. ಆಫೀಸಿಗೆ ಹೋಗಿದ್ವಿ. ಅವ್ರು 3 ದಿನದೊಳಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲೂ ಪ್ರೆಸ್ನವ್ರು ಬಂದಿದ್ರು, ಅದು ಬೇರೆ ಕಾರಣಕ್ಕೆ, ಅದೇನೋ ದುಡ್ಡು ಕಳ್ತನ ಆಗೈತೆ ಅನ್ನೋ ಕಾರಣಕ್ಕೆ ಬಂದಿದ್ರು. ನಾವು ಹೋಗಿದ್ದು ನೋಡಿ ನಮಗೆ ಕೇಳಿದ್ರು ಏನಕ್ಕೆ ಬಂದಿದ್ದೀರಾ ಅಂತ ನಾವು ಹೇಳಿದ್ವಿ. ಆಮೇಲೆ SP ಅವ್ರು 3 ದಿನಕ್ಕೆ ಕ್ಲಿಯರ್ ಮಾಡ್ತೀವಿ ಅಂದಿದ್ದಕ್ಕೆ ನಾವು ಬಂದ್ವಿ. ಮತ್ತೆ ಸರ್ಕಲ್ ಇನ್ಸ್ಪೆಕ್ಟ್ರು 4 ಗಂಟೆಗೆ ಬರ್ರಿ ಅಂತ ಹೇಳಿದ್ರು. ಹೋದ್ರೆ ಅವರಿದ್ದರು
ಕೇಳಿರು. ನಾವು ಇದು ಅವನೇ ಹಾಕೊಂಡಿರೋದು ಅಂತ ಕೇಳಿರು. ಹೆಂಗೆ ಸರ್ ಅವನೇ ಹಾಕೋಣಕ್ಕಾಗುತ್ತೆ? ಹಾಕೋಣಕ್ಕಾಗಲ್ಲ, ಒಬ್ಬರೇ ಹಾಕೋಣಕ್ಕಾಗಲ್ಲ, ಕೈಕಾಲು ಕಟ್ಕೊಂಡು ಅಂದರೆ ಹಾಕೊಳ್ಬೋದು, ನಾವು ತೋರಿಸ್ತೀವಿ ಅಂತ ಟೈಮ್ ದರದಲ್ಲಿ ಅವರು ಆ ದಮ ತೋರಿಸ್ತವ್ರೆ. ಅವನೇ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾವ್ರೆ. ತಿರ್ಗಾ ನಾವೇನೋ ವಾದ ಮಾಡಿದ್ರೆ ಹಾಕೋಣಕ್ಕಾಗಲ್ಲ, ನಮ್ಗೆ ಅಲ್ಲೇ ತೋರಿಸ್ತೀರಿ, ಹುಣಸೆ ಬಗ್ಗೆ ಹತ್ರ ಬಂದು ನನ್ನ ತಮ್ಮ ಎಲ್ಲಿ ಸತ್ತಾನ ಅಲ್ಲೇ ತೋರಿಸ್ರಿ ಅಂದರೆ ನೀವೇನು ಲಾಯರ್ಗಳ ಈ ಥರ ಮಾತಾಡ್ತೀರ, ಸುಮ್ಮನೆ ಕೂಕಳ್ರಿ ಅಂತಾರೆ. ತಿರ್ಗಾ ನಮ್ಮ ಅಪ್ಪ ಅವ್ರನ್ನ ಹೆಣ್ಮಕ್ಳನ್ನ ಕರ್ಕೊಬರ್ಬೇಡ್ರಿ, ನೀವು ಒಬ್ಬರೇ ಬರ್ರಿ ಅಂತ ಹೇಳ್ತೀವಿ. ಅಷ್ಟೊಂದು ಕನಿಕರಣ ಸರಿ ಯಾರಿಗೂ ನಾವು ಬೇಕಿಲ್ಲ. ನಮ್ಮ ಅಣ್ಣ ಸಂಬಳ ಯಾರು ಏನ್ಕೂ ನೀವು ಸೋಮವಾರ ಏನು ಮಾಡ್ರಮ್ಮ, ಎಸ್ ಪಿಗೆ ಹೇಳ್ತೀನಿ. ಸೋಮವಾರ ಟೈಮ್ ಇಟ್ಕೊಂಡು ಎಸ್ ಪಿ ಸಾಹೇಬ್ರಿಗೆ ಭೇಟಿಯಾಗಬೇಕು, ಆಯ್ತಾ? ಒಂದ್ಸರಿ ಬಂದು ಹೇಳಿ ಸರ್, ನಮ್ಮ ಹತ್ರ ಅಲ್ಲಮ್ಮ, ಎಸ್ ಪಿ ಸಾಹೇಬ್ರ ಹತ್ರ ಭೇಟಿಯಾಗಬೇಕು. ಇದು ತನಿಖೆ ಆಗಬೇಕಾಗಿತ್ತು, ಎಸ್ ಪಿ ಅವರು ಮಾಡಬೇಕಾಗಿತ್ತು, ಆಯ್ತಾ? ಎಸ್ ಪಿ ಮನವಿ ಅಲ್ಲಮ್ಮ, ಸ್ವತಃ ಎಸ್ ಪಿ ಅವರಿಗೆ ಭೇಟಿಯಾಗಲಿ, ಆಯ್ತಾ? ಎಸ್ ಪಿ ಅವರಿಗೆ ಭೇಟಿಯಾದರೆ ಅವರು ಸ್ವತಃ ಇಂಟ್ರೆಸ್ಟ್ ತೊಗೊಂಡು ನಿಮಗೆ ಇದು ಮಾಡಬೇಕು, ಆಯ್ತಾ? ನೀವು ಅವ್ರ ಕೆಲಸ ನೀವು ಹೇಳಿದ್ದೀರಿ, ಇದೇ ಹೇಳಿದಿಲ್ಲ, ಇದೆ ಯಾವುದು ನಾನು ಬರ್ತೀನಿ, ಆಲ್ರೆಡಿ ಅದ್ರ ಮೇಲೆ ಬರ್ತೀನಿ. ಇದು ಇನ್ನೊಂದು ಕಾಪಿ ಐತೆ ನಿಮ್ಗೆ ಬೇಕಾ? ಬೇಕು ಇಲ್ಲ, ನಾನು ಬರ್ತೀನಿ, ನಮ್ಮ ಹತ್ರ ಇದೆ, ಅವ್ರು ಕೊಟ್ಟಿದ್ದಾರೆ, ಬೇಕಾ? ಇಲ್ಲ ಅದು ಬೇಡ, ನಂಬರ್ ಬರ್ತಾರೆ. ನಮ್ಮ ಹೆಸರು ದೇವರಾಜು ಅಂತ, ನನ್ನ ಮಗ ನರಸಿಂಹರಾಜು ಅಂತ. ಹೋದ್ವಿ, ಪೊಲೀಸ್ನವ್ರನ್ನ ಕೊಳಲ್ಗೆ ಹೋದ್ವಿ. ಕೊಳಲ್ದಾಗ ಹೇಳಿರು ಅಲ್ಲಿಗೆ ಹೋಗ್ರಿ ಅಂದರು, ಕೊಡ್ಗೇರ್ಗೆ ಹೋಗ್ರಿ ಅಂದರು. ಕೊಡ್ಗೇರ್ಗೆ ಹೋದ್ವಿ, ಅವರು ಅದೇ ಹೇಳ್ತಾರೆ ಸರ್, ಏನಂದರೆ ಕೈ ಅವನೇ ಕಟ್ಕೊಂಡು ನೇಣಾಕೊಂಡವನೇ ಅಂತ ಅವರು ಹೇಳ್ತಾರೆ ಸರ್. ಅದ್ರ ಬಗ್ಗೆ ಬೇರೆ ಪೊಲೀಸ್ನವ್ರು ಕೇಳಿದ್ರೆ ಬೇರೆ ಎಲ್ಲೆಲ್ಲಿ ಕೇಳಿದ್ರಿ? ಅಲ್ಲೇ ಸರ್ ಎಡ್ತಾವ್ಲು ಕೇಳಿದ್ವಿ ಸರ್, ಕೊಳಲ್ದಾಗ ಕೇಳಿದ್ವಿ, ಕೊಡ್ಗೇರ್. ಏನು ಹೇಳ್ತಾರೆ ಪೊಲೀಸ್ನವರು? ಅದೇ ಡಮ ಅವನೇ ಹಾಕೊಂಡು ನಾವು. ಯಾರು ಹಂಗಂದಿದ್ದು? ಇವರು ಸರ್ಕಲ್ ಇನ್ಸ್ಪೆಕ್ಟ್ರಾ? ಹಾಂ 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 ಹಾಂ. ಕೊಳಲ್ಗೆ ಹೋದ್ವಿ ಫಸ್ಟ್ನಾಗೆ. ಕೊಳಲ್ಗೆ ಹೋದಾಗ ನಮ್ದಲ್ಲಿ ನಾನು ತಾಂಡಿಲ್ಲ ಅಂತ ರಾಮಚಂದ್ರಪ್ಪ ಅವ್ರು ಹೇಳಿದ್ರು. ಮೇಡಮ್ ಅವ್ರು ತಗೊಂಡವ್ರೆ ಅಂದರು. ಮೇಡಮ್ ಅವ್ರ ತಕ್ಕ ಹೋದ್ವಿ. ಮೇಡಮ್ ಅವರು ನಾನಲ್ಲಪ್ಪ ತಗೊಂಡಿರೋದು ಕೊಡ್ಗೆರೆ ಸರ್ಕಲ್ಲು, ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಬರಬೇಡ್ರಿ, ಸೀದಾ ಕೊಡ್ಗೆರೆ ಹೋಗಿ ಕೇಳ್ರಿ ನಿಮ್ಮ ನ್ಯಾಯನ, ನಾವು ತಾಂಡಿಲ್ಲ ಅಂತ ಹೇಳಿದ್ವಿ ಅಷ್ಟೇ ಸರ್. ನಿಮ್ಮೂರು ಯಾವ ಸ್ಟೇಷನಿಗೆ ಬರುತ್ತೆ? ಕೊಳಲ್ಕೆ ಸರ್, ಕೊಳಲ ಸ್ಟೇಷನ್ ತಾನೇ ಬರುತ್ತೆ. ಯಾವ ಊರು ನಿಮ್ಮದು? ಹಳಲ್ ಸಂದ್ರ ಸರ್. ಈಗ ಕೋಲಾರದಲ್ಲಿ ಕೈ ಕಾಲು ಕಟ್ಕೊಂಡು ಸೂಸೈಡ್ ಮಾಡಿಕೊಂಡು ನೇಣು ಹಾಕ್ಕೊಂಡಿರೋದೊಂದು ಕೇಸ್ ನಮ್ಮ ಗಮನಕ್ಕೆ ಬಂದಿರೋದು ಇದೆ. ಜನರಲಿ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಐಡಿಯಲಿ ದಿಲೆಕ್ಸ್ ಮತ್ತು ಇದು ಕೈ ಕಾಲು ಕಟ್ಟಿರಬಾರ್ದು ಜನರಲಿ, ದಟ್ಸ್ ಆಲ್. ಸೊ ಅದಕ್ಕೆ ನಮಗೂ ಕೂಡ ಸಂಚಯ ಇದೆ. ಅವರ ವಿಕ್ಟಿಮ್ ಅವ್ರ ಕಡೆ ಪೇರೆಂಟ್ಸ್ ಅವರು ಇವತ್ತು ಬಂದು ನನ್ನನ್ನು ಭೇಟಿ ಮಾಡಿದ್ದಾರೆ. ನಾನು ಇನ್ಸ್ಪೆಕ್ಟರ್ ಜೊತೆನೂ ಭೇಟಿ ಮಾಡಿದ್ದೀನಿ. ಐ ಮೀನ್ ಇದು ಯಾವ ಥರ ಆಗಿದೆ, ವೆದರ್ ಇಟ್ ಇಸ್ ಅ ಮರ್ಡರ್ ಆರ್ ಇಟ್ ಇಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್, ಅವರೇ ಖುದ್ದಾಗಿ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಪರ್ಟ್ಸ್ ಹೇಳಬೇಕು. ನಾವು ಎಕ್ಸ್ಪರ್ಟ್ಸ್ಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ವಿ ಆರ್ ಯೆಟ್ ಟು ರಿಸೀವ್ ರಿಪೋರ್ಟ್ಸ್ ಫ್ರಮ್ ದೆಮ್. ಇಲ್ಲಿ ತನಕ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವ್ರಿಗೆ ಯಾರ್ಯಾರ ಮೇಲೆ ಸಂಶಯ ಇದೆಯೋ ಅಷ್ಟು ಜನನ ಎಲ್ಲರನ್ನೂ ಕೂಡ ಕರೆದುಬಿಟ್ಟು ನಾವು ಎಲ್ಲರೂ ಕೂಡ ವಿಚಾರಣೆ ಮಾಡಿದ್ದೀವಿ. ಈಗ ಟು ಗೋ ಇನ್ ಟು ಅ ಕನ್ಕ್ಲೂಷನ್ಗೆ ಬರಬೇಕು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಸ್ದು ರಿಪೋರ್ಟ್ ನಮ್ಗೆ ಬರಬೇಕು. ನಮ್ಮ ಸಿದ್ದರಾಮೇಶ್ ಇನ್ಸ್ಪೆಕ್ಟರ್, ಕೊರಟಗೆರೆ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಅದನ್ನು ಫಾಲೋ ಅಪ್ ಮಾಡ್ತಿದ್ದಾರೆ. ಈಗಾಗಲೇ ಅವ್ರ ಜೊತೆ ಮಾತಾಡಿದ್ದೀನಿ ಕೂಡ. ನಾಳೆ ಅಥವಾ ನಾಡಿದ್ದು ವಿಲ್ ಬಿ ಏಬಲ್ ಟು ಗೆಟ್ ಅ ರೈಟ್ ಪಿಕ್ಚರ್ ಆಫ್ ವಾಟ್ ಇಟ್ ಈಸ್ ಅಂತ. ಮಹಾಲಕ್ಷ್ಮಿ ಅವರು ಥರ ಆಗಲ್ಲ, ಬೇಕಾದ್ರೆ ನಾನು ಆನ್ ಮಾಡಿ ತೋರಿಸ್ಕೊಡು ಅಂತ ಹೇಳ್ತೀನಿ, ಡೆಮೋ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಅವರು ಹೇಳಬೇಕಾದ್ರೆ ಸ್ವಲ್ಪ ಇರಿಟೇಟ್ ಆಗಿ ಹೇಳಿರ್ಬೋದು, ವಿಚ್ ಇಸ್ ರಾಂಗ್. ಈಗ ಬಟ್ ಎನಿವೇಸ್ ನಾನು ಅವ್ರ ಜೊತೆ ಅವ್ರು ನನಗೆ ಬಂದು ಮಾತಾಡಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ. ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ ಅವರು ಹ್ಯಾಂಡಲ್ ಮಾಡ್ತಾರೆ. ಥ್ಯಾಂಕ್ ಯು.